ಇದು ಕೋಸು ಕ್ಯಾಬೇಜ್ ಅರ್ಧ ಕೆಜಿ ತಂದಿದ್ದೀನಿ. ಕ್ಯಾಬೇಜು ಅದು ಪಲ್ಯ ಮಾಡಬೇಕು. ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇದು ಅರ್ಧ ಕೆಜಿ ತಂದಿದ್ದೀನಿ ಕ್ಯಾಬೇಜ್, ಕೋಸು ಹೂವು ಮತ್ತು ಅರ್ಧ ಕೆಜಿ ಕಟ್ ಮಾಡಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪೀಸು. ಮತ್ತು ಒಂದೇ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಅರಿಶಿನ 1 ಟೇಬಲ್ ಸ್ಪೂನು, ಮತ್ತು ಕೊಬ್ಬರಿ ಸ್ವಲ್ಪ ಒಂದು ಚಿಪ್ಪೆಯಲ್ಲಿ ಅರ್ಧ ಮೇಲೆ ಹಾಕಕ್ಕದು ಮೇಲೆ ಹಾಕಬೇಕು. ಮತ್ತು ಇದು ಸಾಸಿವೆ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಅದು ಒಗ್ಗರಣೆಗೆ ಹಾಕಬೇಕು. ಟೊಮೊಟ 2 ಟೊಮಾಟ ಕಟ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಇಟ್ಟಿದ್ದೀನಿ ಅಲ್ಲಿ. ಇದು ಗರಂ ಮಸಾಲ ಒಂದು ಚಿಕ್ಕ ಟೇಬಲ್ ಸ್ಪೂನು. ಇದು ಆಯಿಲು ಒಂದು 4 ಸ್ಪೂನ್ ಹಾಕ್ತೀನಿ, ಊಟದ ಸ್ಪೂನಲ್ಲಿ ಇಷ್ಟು ಹಾಕ್ತೀನಿ. ಇದೆಲ್ಲ ಅದು ಕ್ಯಾಬೇಜು ಅರ್ಧ ಕೆಜಿ ಅದು ಕೋಸು. ಸರಿ, ಇದು ನಾನೀಗ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಈಗ ನಾನು ಎಣ್ಣೆ ಈ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ನೋಡಿ ಇದು ಹಾಕ್ತಾಯಿದ್ದೀನಿ, ಕರಿಬೇವು, ಸಾಸಿವೆ, ಬೇಳೆ, ಮತ್ತು ಈಗ ಹಸಿಮೆಣಸಿನ್ಕಾಯಿ, ಅರಿಶಿನ, ಈರುಳ್ಳಿ. ತುಂಬ ಈಸಿ ಫ್ರೆಂಡ್ಸ್ ಇದು, ಇದಕ್ಕೇನು ದೊಡ್ಡ ಕಷ್ಟ ಏನಿಲ್ಲ, ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೀವು ಮಾಡಿರಿ. ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಅರ್ಧ ಕೆಜಿ ಕೋಸು ಫ್ರೆಂಡ್ಸ್ ಹುರಿತಾ ಇದ್ದೀನಿ. ಇದು ಇದಕ್ಕೆ 2 ಟೊಮೆಟೊ, ಯಾಕಂದ್ರೆ ಟೊಮಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ. ಇದರಲ್ಲಿ ಚಪಾತಿ ತಿನ್ಬೋದು, ಚೆನ್ನಾಗಿರುತ್ತೆ ಚಪಾತಿ. ಇದನ್ನು ಈಗ ಉಪ್ಪು, ಗರಂ ಮಸಾಲ, ಫ್ರೆಂಡ್ಸ್. ಈಗ ಇದು ಹಾಕ್ತಾಯಿದ್ದೀನಿ ಕ್ಯಾಬೇಜು. ನೋಡಿದ್ರ ತುಂಬ ಈಸಿ ಫ್ರೆಂಡ್ಸ್ ಇದು. ಇದಕ್ಕೆ ನೀರು ನೋಡಿ, ಪರವಾಗಿಲ್ಲ ಬೇಯಬೇಕು ಚೆನ್ನಾಗಿದ್ದು. 1 ಗ್ಲಾಸ್ ಆಯಿತು. ನೋಡಿ 1.5 ಗ್ಲಾಸ್ ಹಾಕಿದ್ದೀನಿ ನೀರು. ಹಾಕಿ ಪರವಾಗಿಲ್ಲ, ಚೆನ್ನಾಗಿ ಬೇಯಲಿ, ತೊಂದರೆ ಇಲ್ಲ. ಕಡಿಮೆ ಬಂದರೆ ಮತ್ತೆ ಹಾಕ್ಕೋಬೋದು ಫ್ರೆಂಡ್ಸ್. ಅದು ಸ್ವಲ್ಪ ನಾನೀಗ ಮುಚ್ಚಿಡ್ತೀನಿ ಫ್ರೆಂಡ್ಸ್. ಈಗ ಬೆಂದಿದ್ದೀನಿ, ನೋಡೋಣ. ಎಲ್ಲ ಬೇಯ್ತಾ ಇದೆ. ಈ ನೀರೆಲ್ಲ ಹೋಗ್ಬಿಟ್ರೆ ಉಪ್ಪು ಖಾರ ಎಲ್ಲ ಸರಿ ಇದೆ. ಈ ನೀರೆಲ್ಲ ಹೋಗ್ಬಿಡ್ಬೇಕು ಫ್ರೆಂಡ್ಸ್. ಆಮೇಲೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಣ. ಸ್ವಲ್ಪ ಹೊತ್ತು ನೋಡೋಣ, ಆಮೇಲೆ ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟು.